ಪಬ್ಲಿಕ್ ಸ್ಕೂಲ್ ಮಂಟಪದವು ಎಂದರೆ ನಮ್ಮ ಸಂಸ್ಥೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬದ ವಿಶೇಷ ವಿನೂತನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದೇವೆ. 2022-23ನೇ ಸಾಲಿನಲ್ಲಿ ಶಿಕ್ಷಣ ಇಲಾಖೆಯು ವಿಶೇಷ ಕಲಿಕಾ ಕಾರ್ಯಕ್ರಮ ಕಲಿಕಾ ಚೇತರಿಕೆಯನ್ನು ಪ್ರಾರಂಭಿಸಿರುವುದು ನಮಗೆಲ್ಲರಿಗೂ ತಿಳಿದಂತಹ ವಿಷಯ. ಈ ಕಲಿಕಾ ಚೇತರಿಕೆಯ ಒಂದು ಅಂಶವೇ ಕಲಿಕಾ ಹಬ್ಬ. ಕಲಿಕಾ ಹಬ್ಬವು ಭಾಷೆ, ವಿಜ್ಞಾನ, ಗಣಿತ, ಸಮಾಜ, ದೈಹಿಕ ಶಿಕ್ಷಣ, ಕಾರ್ಯಾನುಭವ, ಚಿತ್ರಕಲೆ ಎಲ್ಲಾ ವಿಷಯಗಳಲ್ಲಿ ಮಕ್ಕಳ ಅನುಭವವನ್ನು ಸಮ್ಮಿಳಿತಗೊಳಿಸಿದ ಒಂದು ಕಾರ್ಯಕ್ರಮ. ಕಲಿಕಾ ಹಬ್ಬವು ಶಿಕ್ಷಕರಿಗೂ, ವಿದ್ಯಾರ್ಥಿಗಳಿಗೂ, ಸಮುದಾಯದವರಿಗೂ ಎಲ್ಲರಿಗೂ ಕಲಿಕೆಯ ಮಹತ್ವವನ್ನು ತಿಳಿಸುವ ಒಂದು ವಿಶೇಷ ಕಾರ್ಯಕ್ರಮ. ಶಿಕ್ಷಣವನ್ನು ಆಸಕ್ತಿಯಿಂದ, ಸಂತೋಷದಿಂದ ಕೂಡಿ ಆಡಿ ಹಾಡುವ ಹಬ್ಬವಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ವಂದಿಸುತ್ತಾ, ಬಂದಂತಹ ಗೌರವಾನ್ವಿತರು, ಅತಿಥಿವರ್ಯರು ಆಸನವನ್ನು ಸ್ವೀಕರಿಸಿದ್ದೀರಿ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ವಂದನೆಗಳು. ಸಾಗಲು ಭಗವಂತನಲ್ಲಿ ಪ್ರಾರ್ಥಿಸಲು ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ನೀನೆಯಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಲನು ಬೆಳಕಾಗಿಸು. ಹೇ ಶಾರದೆ ಪಾಲಿಸು, ಈ ಬಾಲನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯ ತಿಳಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡು ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ನೀನೆಯಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಲನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದದ ರಂಗ ತಾನೆ, ನಾದ ಅನ್ನೋದು ಭಾವ ತರಂಗಣೆ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಶಿಲೆಯಿಂದ ಶಿಲೆಗೆ ಕುಂಚಾರತಿ. ಪ್ರತಿಯೊಂದರಲ್ಲೋ ಅವನಾನತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕರಂಗ ಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತೆ ಪಾತ್ರನು ಎಲ್ಲಾನು ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಲನು ಬೆಳಕಾಗಿಸು. ಹೇ ಶಾರದೆ. ವಿದ್ಯಾರ್ಥಿಗಳ ಕಲಿಕೆಗೆ ಎಲ್ಲಿಯೋ ಬಹಳ ದೊಡ್ಡ ತೊಡಕಾಗಿತ್ತು. ಎಲ್ಲಿಯವರೆಗೆ ಅಂತ ಹೇಳಿದರೆ, ಬಹುಶಃ ನಾವು ಕಲಿಯುವುದು ಮಾತ್ರ ಅಲ್ಲ, ಆಟ ಆಡುವುದನ್ನು ಸಹ ಮರೆತು ಬಿಡುವಂತಹ ಒಂದು ಸಂದಿಗ್ಧವಾದ ಸನ್ನಿವೇಶ ನಮಗೆ ಬಂದಿತ್ತು. ಆ ಎಲ್ಲ ಶಾಲೆಗಳಲ್ಲಿ ಮಕ್ಕಳ ಕಲಿಕಾ ಸಾಮರ್ಥ್ಯದ ಮೇಲೆ ಆಗುವಂತಹ ದುಷ್ಪರಿಣಾಮಗಳನ್ನು ನೀಗಿಸಲು ನಮ್ಮ ಶಿಕ್ಷಣ ಇಲಾಖೆ ವಿಶೇಷವಾಗಿ ಈ ವರ್ಷದಲ್ಲಿ ಕಲಿಕಾ ಚೇತರಿಕೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಖಾಸಗಿ ಸಂಸ್ಥೆಗಳಲ್ಲಿ ಹಲವು ರೀತಿಯ ಕಾರ್ಯಕ್ರಮಗಳಿರ್ತದೆ. ಆದರೆ ಅದಕ್ಕೂ ಮೀರಿದಂತಹ ಕಾರ್ಯಕ್ರಮ ಇಂದು ಸರಕಾರಿ ಶಾಲೆಯ ಮಕ್ಕಳಿಗೂ ಸಿಕ್ಕಬೇಕು. ಅನ್ವಯಿಕ ಶಿಕ್ಷಣ, ವೈಜ್ಞಾನಿಕ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಪ್ರಸಾರಗೊಳಿಸುವುದು ಹಾಗೂ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಈ ಕಲಿಕಾ ಹಬ್ಬದ ವಿಶೇಷ ಗುರಿಯಾಗಿದೆ. ಇದಕ್ಕಿಂತ ಬಹಳ ಮುಖ್ಯವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಕಲಿಕೆ ಅನ್ನುವಂಥದ್ದೊಂದು ದೊಡ್ಡ ಹೊರೆಯಾಗಿದೆ. ಆ ಹೊರೆ ಅನ್ನುವಂತಹ ಒತ್ತಡವನ್ನು ಮಕ್ಕಳಿಗೆ ಆಗದಂತಹ ರೀತಿಯಲ್ಲಿ ಆನಂದಮಯವಾಗಿ ಚಟುವಟಿಕೆಯ ರೂಪದಲ್ಲಿ ಮಕ್ಕಳು ಶಿಕ್ಷಣವನ್ನು ತೆಗೆದುಕೊಳ್ಳಬೇಕನ್ನುವಂತಹ ಒಂದು ದೊಡ್ಡ ಆಲೋಚನೆಯೊಂದಿಗೆ ಇಂತಹ ಒಂದು ಸುಂದರವಾದ ಕಾರ್ಯಕ್ರಮ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಈ ಸಂದರ್ಭದಲ್ಲಿ ಒದಗಿ ಬಂದಿದೆ.
ಆತ್ಮೀಯರೇ, ಬಹುಶಃ ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ನಮ್ಮ ಸಂಸ್ಥೆಯ ಬಗ್ಗೆ ಸದಾ ಅಭಿಮಾನವನ್ನು ಹೊಂದಿದ ನಮ್ಮ ಈ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಯುತ ಅಬ್ದುಲ್ ರೆಹಮಾನ್ರು ಬಹುಶಃ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಸದಾ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸ್ತಿರುವವರು ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವರನ್ನು ಹೂ ನೀಡಿ ಗೌರವಿಸಬೇಕಂತೇಳಿ ರಿಷಿಕಾ ಹೂ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕಾಲೇಜು ವಿಭಾಗದ ಎಲ್ಲ ಕಾರ್ಯಕ್ರಮಗಳು ಹಾಗೂ ಈ ಊರಿನ ಬಹುಶಃ ನಾನು ಶಿಕ್ಷಣ ವಿಚಾರಧಾರೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಸದಾ ನಮ್ಮೊಂದಿಗಿದ್ದು ನಮ್ಮನ್ನು ಬೆನ್ನು ತಟ್ಟುತ್ತಿರುವಂತಹ ನಮ್ಮ SDMCಯ ವಿಶೇಷ ವ್ಯಕ್ತಿ ಅಂತ ಹೇಳಿದರೆ ಬಹುಶಃ ಅಬ್ದುಲ್ ಜಲೀಲ್ರವರು ಬಹುಶಃ ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ನಮ್ಮೆಲ್ಲ ಸಮಸ್ಯೆಗಳಲ್ಲಿ ನಮ್ಮೊಂದಿಗಿದ್ದು ನಮಗಿಂತ ಮುಂದೆ ಇದ್ದು ಎಲ್ಲ ಸೌಲಭ್ಯಗಳನ್ನು ಇದನ್ನು ಒದಗಿಸಿಕೊಡುವಲ್ಲಿ ಬಹುಶಃ ಮಂಚೂಣಿಯಲ್ಲಿರುವಂಥವರು. ಅವರನ್ನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ ನಾನು. ಶ್ರೀಯುತ ಅಬ್ದುಲ್ ಸರ್ ಅವರಿಗೆ 7ನೇ ತರಗತಿ ವಿದ್ಯಾರ್ಥಿನಿಯಂತಹ ಸಿಂಚನ ಹೂ ನೀಡಿ ಇವತ್ತು ನಮ್ಮ ಈ ಕಲಿಕಾ ಹಬ್ಬ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಾವು ಏನೇ ಹೇಳಿದಾಗ ನಮ್ಮೊಟ್ಟಿಗೆ ದಿನಗಟ್ಟಲೆ ದುಡಿದು ಬಹುಶಃ ನಾವು ಪ್ರಪ್ರಥಮವಾಗಿ ನಾವು ಜ್ಞಾಪಿಸಿಕೊಳ್ಬೇಕು ಶ್ರೀಯುತ ಮುರಳೀಧರ್ ಶೆಟ್ಟಿಯವರು. ಬಹುಶಃ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗಿದ್ದಾರೆ. ಯಾವಾಗ ಕರೆ ಮಾಡಿದ್ರು ಇಲ್ಲ ಅಂತ ಹೇಳದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರೆಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಈ ಶಿಕ್ಷಣ ಸಂಸ್ಥೆಯ ಕಾರ್ಯದು ತನ್ನ ವೈಯಕ್ತಿಕ ಕಾರ್ಯಕ್ಕಿಂತಲೂ ಬಹಳ ದೊಡ್ಡ ಅಂತ ತಿಳ್ಕೊಂಡು ನಮ್ಮೊಂದಿಗಿರುವಂಥವರು ಇವತ್ತು ನಮ್ಮಲ್ಲಿದ್ದಾರೆ. ಈ ಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಅಭಿನಂದನಾ ಪೂರ್ವಕವಾಗಿ ಸ್ವಾಗತಿಸಲಿಕ್ಕೆ ಹೆಮ್ಮೆ ಪಡ್ತೇನೆ. ಶ್ರೀಯುತ ಮುರಳೀಧರ್ ಸರ್ ಅವರಿಗೆ 7ನೇ ತರಗತಿ ವಿದ್ಯಾರ್ಥಿ ಅಂತ ಅರ್ಷಲ್ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೆ. ನಮ್ಮ ಹೆಮ್ಮೆಯ ಅತಿಥಿ ಶ್ರೀಯುತ ಹನೀಫ್ ರವರು ಬಹುಶಃ ಈ ಪ್ರಾಥಮಿಕ ವಿಭಾಗದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ತೊಡಗಿಸಿಕೊಂಡು ನಮ್ಮನ್ನು ಸದಾ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಿರುವಂಥವರು. ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಲಿಕ್ಕೆ ಇಷ್ಟಪಡ್ತೇನೆ. ಶ್ರೀಯುತರಿಗೆ 5ನೇ ತರಗತಿ ವಿದ್ಯಾರ್ಥಿಯಂತಹ ನೇಹ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಬಹುಶಃ 16 ವರ್ಷಗಳಷ್ಟು ಕಾಲ ಈ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಹುಶಃ SDMC ಅಧ್ಯಕ್ಷರಾಗಿ ನಮ್ಮೊಂದಿಗೆ ಇದ್ದು ಬಹುಶಃ ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ಸದಾ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಿರಿಯರಾದ ಚಂದ್ರಶೇಖರ್ ಸರ್ ಇವರಿಗೆ ಶ್ರೀಕಾಂತ್ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. SDMCಯ ಸದಸ್ಯರು ನಾವು ಹೇಳಿದಾಗಲೆಲ್ಲ ಬಂದು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ತಿರುವಂಥವರು. ಬಹುಶಃ ಬಹಳ ಹೆಮ್ಮೆಯ SDMC ಸದಸ್ಯರಂತ ಹೇಳಿದರೆ ನನಗೆ ಇವತ್ತು ಬಹಳ ಹೆಮ್ಮೆ ಆಗ್ತದೆ. ಯಾಕೆ ಅಂತ ಹೇಳಿದರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗಿದ್ದಾರೆ. ಸದಾ ನಮ್ಮಲ್ಲಿಗೆ ಬಂದು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಹುಶಃ ನಮ್ಮ ಮನೆಯ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ನಡೆಸಿಕೊಡುತ್ತಿರುವಂತಹ ಎಲ್ಲ SDMC ಸದಸ್ಯರನ್ನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಬಹಳ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವರೆಲ್ಲರನ್ನು ಹೂ ನೀಡಿ ಈ ಸಂದರ್ಭದಲ್ಲಿ ಬಹುಶಃ ಅವರ ಸಹಕಾರ ಎಲ್ಲ ಯಾವಾಗಲೂ ಇರಬೇಕು ಅಂತ ಹೇಳ್ತಾ ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇದರೊಟ್ಟಿಗೆ CRPಯಿಂದ ವಿಶೇಷ ಅತಿಥಿಗಳಾಗಿ ಈ ಕಾರ್ಯಕ್ರಮದ ರೂಪಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿರುವಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಅಭಿನಂದನೆಗಳು ಸರ್. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಪತ್ರಿಕಾ ಪ್ರತಿನಿಧಿಗಳಿದ್ದಾರೆ ಹಾಗೂ ಬಹುಶಃ ಈ ಹೂವಾಕುವ ಕ್ಲಸ್ಟರಿನಿಂದ ಬಂದಂತಹ ಸುಮಾರು 11 ಶಾಲೆಯ ಹಲವು ಶಿಕ್ಷಕರಿದ್ದಾರೆ, ಹಲವು ವಿದ್ಯಾರ್ಥಿಗಳಿದ್ದಾರೆ. ಬಹುಶಃ ನಿಮ್ಮೆಲ್ಲರ ಕೊಡುಗೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ಜೀವನ ಪೂರ್ತಿ ಇಟ್ಟುಕೊಳ್ಳುವಂಥದ್ದು. ಯಾಕೆಂದರೆ ನಮ್ಮ ಮಕ್ಕಳ ದಾರಿಗೆ ನೀವೊಂದು ಬೆಳಕನ್ನು ಚೆಲ್ತಿದ್ದೀರಿ. ಬಹುಶಃ ಇದರಲ್ಲಿ ವಿಶೇಷವಾಗಿ ನಾನು ರಿಸೋರ್ಸ್ ಪರ್ಸನ್ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿವಿಧ ಬಂದಂತಹ ಶಿಕ್ಷಕರನ್ನು ಸ್ವಾಗತಿಸ್ತಾ ಇದ್ದೇನೆ.
ಹಾಗೂ ಹೂ ಹಾಕುವ ಕಲ್ಲು ಕ್ಲಸ್ಟರಿಂದ ಬಂದಂತಹ 11 ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ, ಈ ಸಂಸ್ಥೆಗೆ ಸ್ವಾಗತಿಸ್ತಾ ಇದ್ದೇನೆ. ಇದರೊಟ್ಟಿಗೆ ಬಹುಶಃ ನಮ್ಮ ಎಲ್ಲ ನಮ್ಮ ಹೈಸ್ಕೂಲ್ ವಿಭಾಗದ ಉಪಪ್ರಾಂಶುಪಾಲರಾದಂತಹ ಶ್ರೀಯುತ ಸಂತೋಷ್ ರವರಿದ್ದಾರೆ. ನಮ್ಮೆಲ್ಲರ ಕಾರ್ಯಕ್ರಮದ ರೂವಾರಿಗಳವರು, ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಪ್ರಮೀಳ್ ಅವರಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಇದರೊಟ್ಟಿಗೆ ನಾನು ಹೇಳಬೇಕು, ನಮ್ಮ ಸಂಸ್ಥೆಯ ಹಲವು ಶಿಕ್ಷಕ ಮಿತ್ರರು ಸುಮಾರು 1 ವಾರದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರ ಶ್ರಮವನ್ನು ನಾವು ಬಹಳ ಮುಖ್ಯವಾಗಿ ಗುರುತಿಸಬೇಕಾಗಿದೆ. ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಬಹುಶಃ ಇದರೊಟ್ಟಿಗೆ ನಮ್ಮ ಎಲ್ಲ ಅತಿಥಿಗಳನ್ನು ಇನ್ನೊಮ್ಮೆ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂತಹ ನಮ್ಮ ಶಾಲಾ ಪ್ರಾಂಶುಪಾಲರಂತಹ ಶ್ರೀಯುತ ಸುರೇಶ್ ಸರ್ ಇವರಿಗೂ ಸ್ವಾಗತವನ್ನು ಬಯಸುತ್ತಾ, ಬೇರೆ ಬೇರೆ ಶಾಲೆಯಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕ ವೃಂದಗಳಿಗೆ ಹಾಗೂ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕ ವೃಂದಗಳಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡುತ್ತಾ, ಇನ್ನು ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿಗಳು ನಮ್ಮ ಉಪ ಪ್ರಾಂಶುಪಾಲರಾದಂತಹ ಸಂತೋಷ್ ಸರ್ ಇವರಿಂದ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಂಟ್ವಾಳ, ಹಾಗೆಯೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಂಟಪದು ಇದರ ನೇತೃತ್ವದಲ್ಲಿ ಇವತ್ತು ಕಲಿಕಾ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಕಲಿಕಾ ಹಬ್ಬ ಸುಮಾರು ಕರ್ನಾಟಕದಾದ್ಯಂತ 35 ಜಿಲ್ಲೆಗಳಲ್ಲಿ ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೆ. ಸುಮಾರು 4103 ಕ್ಲಸ್ಟರ್ಗಳಲ್ಲಿ, ಸುಮಾರು 45,000 ಶಾಲೆಗಳಲ್ಲಿ, ಸುಮಾರು 10,000 ಶಿಕ್ಷಕರು, ಸುಮಾರು 9 ಲಕ್ಷ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೇರವಾಗಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಸಂಭ್ರಮವನ್ನು ಕಂಡುಬಿಸಿಕೊಳ್ಬೇಕು ಎನ್ನುವ ಉದ್ದೇಶದಿಂದ ಈ ಕಲಿಕಾ ಚೇತರಿಕೆ ಅನ್ನೋ ಒಂದು ಏನು ವಿಚಾರ ಇದೆ, 2 ವರ್ಷಗಳ ಈ ಕೊರೋನಾದ ಅಡೆತಡೆಯಿಂದಾಗಿ ಕಲಿಕೆ ಏನು ನ್ಯೂನತೆಗೊಂಡಿತ್ತು, ಆ ನ್ಯೂನತೆಯನ್ನು ಸರಿಪಡಿಸಲಿಕ್ಕೋಸ್ಕರ ಈ ರೀತಿ ಕಲಿಕಾ ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೆ. ಸುಮಾರು ನಮ್ಮ ಸಂಸ್ಥೆಯಲ್ಲಿ ಇವತ್ತು ನಮ್ಮ ಹೂ ಹಾಕು ಕ್ಲಸ್ಟರ್ನ 120 ವಿದ್ಯಾರ್ಥಿಗಳು ಇವತ್ತು ಭಾಗವಹಿಸ್ತಾ ಇದ್ದಾರೆ. ಸೊ ವಿಶೇಷವಾಗಿ ನಾನು ಈ ಬಂದಂತಹ ಎಲ್ಲ ಕಲಿಕಾ ಹಬ್ಬಕ್ಕೆ ಬಂದಿರುವಂಥ ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಈ ಕಾರ್ಯಕ್ರಮ ಯಾವ ರೀತಿ ಆಚರಿಸಬೇಕು, ಇದರ ಚೌಕಟ್ಟು ಏನು ಎಂಬುದನ್ನು ಈಗಾಗಲೇ ಇಲಾಖೆ ನಮಗೆ ನಿರ್ದೇಶನ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ 23 ಮತ್ತು 24 2 ದಿನಗಳಲ್ಲಿ ಈ ಒಂದು ಕಲಿಕಾ ಹಬ್ಬವನ್ನು ನಾವು ಆಚರಿಸಬೇಕಾಗಿದೆ. ಇದಕ್ಕೆ ಮಾನ್ಯ ಶಾಸಕರು ಬರಲಿಕ್ಕಿದ್ದಾರೆ, ಅವರನ್ನು ಕೂಡ ನಾವು ಕಾಯ್ತಾ ಇದ್ದೇವೆ. ಅವರನ್ನು ಕೂಡ ನಮ್ಮ ಈ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ವಿಶೇಷವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಸುಮಾರು 10 ಗಂಟೆ ನಂತರ ಬರ್ತೀನಿ ಅಂತ ಹೇಳಿದರು, ನಮ್ಮನ್ನು ಸೇರ್ಕೊಳ್ಬೋದು. ವಿಶೇಷವಾಗಿ ನಮ್ಮ ಇವತ್ತಿನ ಈ ಏನು ವಿಚಾರಗಳಿವೆ, ವಿದ್ಯಾರ್ಥಿಗಳಿಗೆ ಸ್ವಕಲಿಕೆ ಅಂದರೆ ನಾವು ಸೆಲ್ಫ್ ಲರ್ನಿಂಗ್ ಅಂತ ಹೇಳ್ತೇವೆ, ಹಾಗೆಯೇ ಅನುಭವದ ಕಲಿಕೆ, ಲರ್ನಿಂಗ್ ವಿತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೇವೆ. ಸೊ ಈ ರೀತಿಯ ಕಲಿಕೆಗಳನ್ನು ಮಾಡಲಿಕ್ಕೋಸ್ಕರ ಕಲಿಕಾ ಹಬ್ಬದ ಚಟುವಟಿಕೆಗಳಲ್ಲಿ 2 ದಿನಗಳಲ್ಲಿ ವಿದ್ಯಾರ್ಥಿಗಳು 30ರಂತೆ 4 ಕೊಠಡಿಗಳಲ್ಲಿ ಸಜ್ಜಾಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಬಂದಿದ್ದಾರೆ, ಅವರಿಗೆ ನಾನು ವಿಶೇಷವಾಗಿ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ಆಡು ಹಾಡು, 2ನೇದು ಕಾಗದ ಕತ್ತರಿ, ಊರು ತಿಳಿಯೋಣ ಮತ್ತು ಮಾಡು ಆಡು ಎಂಬ ಈ ರೀತಿಯ 4 ತಂಡಗಳಲ್ಲಿ ವಿದ್ಯಾರ್ಥಿಗಳು ಹಂಚಿಕೊಳ್ತಾರೆ. ಅವರು ಇವತ್ತು 2 ದಿನಗಳಲ್ಲಿ ಯಾವ್ಯಾವ ರೀತಿಯ ತರಬೇತಿಗಳನ್ನು ಹೊಂದಲಿಕ್ಕಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ತರಬೇತಿಯನ್ನು ಪಡೆದು ಮತ್ತೆ ಅದನ್ನು ಶಾಲೆಗಳಲ್ಲಿ ಹೋಗಿ ಅನುಪಾದಿಸಲಿಕ್ಕೆ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಬಹಳ ಪ್ರೀತಿಯಿಂದ ತಾವು ಬಂದಿದ್ದೀರಿ. ಈ ಕಲಿಕಾ ಹಬ್ಬಗಳಲ್ಲಿ ನಾವು ಬಹಳ ಅನೇಕ ರೀತಿಯ ಚಟುವಟಿಕೆಗಳನ್ನು ನಾವಿಲ್ಲಿ ಕಂಡುಕೊಳ್ಳಲಿಕ್ಕಿದ್ದೇವೆ, ಅದನ್ನು ಮಾಡಲಿಕ್ಕಿದ್ದೇವೆ. ಹಾಗಾಗಿ ನಾನು ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸ್ವಕಲಿಕೆಯ ಏನು ಕಲಿಕೆ ಇದೆ, ಒಳ್ಳೆಯ ಅನುಭವವನ್ನು ಪಡ್ಕೊಂಡು ಅದನ್ನು ಮತ್ತೆ ಹೋಗಿ ಶಾಲೆಗಳಲ್ಲಿ ರೂಪಿಸಬೇಕು. ಹಾಗೆಯೇ ಏನು ಈ
ನಮ್ಮ ಇಲಾಖೆ ಇದರ ಜೊತೆಗೆ ಒಂದೆರಡು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ಸರ್ಕಾರ ಒಂದು ವಿಶೇಷವಾಗಿ ಒಂದು ಅಭಿಯಾನ ಮಾಡಿತ್ತು, ಓದು ಕರ್ನಾಟಕ ಅಂತ ಹೇಳಿ. ಆ ಓದು ಕರ್ನಾಟಕ ಅಭಿಯಾನದ ಹಿನ್ನೆಲೆಯಲ್ಲಿ ಯಾವುದೇ ಶಾಲೆಯ ಯಾವುದೇ ವಿದ್ಯಾರ್ಥಿ ಕೂಡ ಕನ್ನಡ, ಇಂಗ್ಲೀಷು, ಹಿಂದಿ ಈ 3 ಭಾಷೆಯನ್ನು ಸ್ಪಷ್ಟವಾಗಿ ಶುದ್ಧವಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರಬೇಕು ಅನ್ನೋ ಒಂದು ದೃಷ್ಟಿಕೋನ ಕೂಡ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಈ 3 ಭಾಷೆಯನ್ನು ತಮ್ಮ ಸ್ವಾಧೀನ ಮಾಡ್ಕೊಳ್ಬೇಕು. ಹಾಗೆಯೇ ಗಣಿತ ಕೂಡ, ಸೊ ಗಣಿತ ಮಗ್ಗಿಗಳನ್ನು ಕೂಡ. ಸೊ ಹೀಗಾಗಿ ಈ 4 ವಿಚಾರಗಳನ್ನು ಈ ವರ್ಷ ತಾವೇನು ಕಲಿಕಾ ಚೇತರಿಕೆ ಅಂತ ಲರ್ನಿಂಗ್ ಶೀಟ್ಗಳು ಬಂದಿವೆ ಅದರ ಪ್ರಕಾರ ವಿಚಾರಗಳನ್ನು ತಿಳ್ಕೊಂಡು ಈ ಕಲಿಕಾ ಹಬ್ಬಕ್ಕೆ ಪೂರಕವಾಗಿ ಅವೆಲ್ಲ ಚಟುವಟಿಕೆಗಳು ಆಗ್ತಿರೋದನ್ನು ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೊಂಟೆ ಪದವಿಗೆ ಬಂದಂಥ ಎಲ್ಲ ನಮ್ಮ ವಿಶೇಷವಾದಂಥ ಸಂಪನ್ಮೂಲ ವ್ಯಕ್ತಿಗಳು, ಬಂದಂಥ ಬೇರೆ ಬೇರೆ ಶಾಲೆಯ ಶಿಕ್ಷಕರಿಂದ ಮತ್ತು ವಿದ್ಯಾರ್ಥಿಗಳವರನ್ನ ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ ಪ್ರಾಸ್ತಾವಿಕವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರೂ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಉದ್ಘಾಟನೆಗೆ ಸ್ಫೂರ್ತಿಯನ್ನು ನೀಡಬೇಕು. ವಿಶೇಷವಾದ ಹಾರುವ ಹಲ್ಲಿಯನ್ನು ಉದ್ಘಾಟನೆ ಮೂಲಕ ನೆರವೇರಿಸಿದಂತಹ ನಮ್ಮ STMC ಅಧ್ಯಕ್ಷರು ಕೂಡ ಮೊದಲಿಗೆ ನಮ್ಮ ಹೂಹಾಕು ಕಲ್ಲಿನ ಕ್ಲಸ್ಟರ್ನ CRP ಆದಂತಹ ಮಲ್ಲಿಕಾರ್ಜುನ್ ಸರ್ ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ. ನಾವು ಹೂಹಾಕು ಕಲ್ಲು ಕ್ಲಸ್ಟರ್ನಲ್ಲಿ ಕಲಿಕಾ ಹಬ್ಬನ ಹಮ್ಮಿಕಬೇಕು ಅಂತ ಇಲಾಖೆಯಿಂದ ನಿರ್ಧಾರ ಮಾಡಿದಾಗ ನಾವು ಮೊದಲನೇದಾಗಿ KPS ಮೊಂಟೆ ಪದವು ಗುರುತು ಮಾಡಿದ್ವಿ. ಆದರೆ ಇಲ್ಲಿ ರೂಮಿನ ಸ್ಥಳಾವಕಾಶದ ಅವಶ್ಯಕತೆ ತುಂಬ ಇದೆ. 120 ಮಕ್ಕಳು ಸೇರೋದು ಕಷ್ಟ. ಆಮೇಲೆ ತುರ್ತಾಗಿ SLC ಪರೀಕ್ಷೆ ಬೇರೆ ಇದೆ ಅಂತ ಪ್ರಾಂಶುಪಾಲರು ಸಂತೋಷ್ ಸರ್ ಗೆಳೆಯರು ಹೇಳಿದ್ರು. ಆದರೂ ಒತ್ತಡದಲ್ಲಿ ಈ ಕಾರ್ಯಕ್ರಮವನ್ನು ಒಂದು ವಾರದಲ್ಲಿ ಒಂದು 3-4 ದಿನದಲ್ಲಿ ಇದನ್ನೆಲ್ಲ ಆಯೋಜನೆ ಮಾಡಿದ್ದಾರೆ. ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, STMC ಸದಸ್ಯರುಗಳು, ಅಧ್ಯಕ್ಷರು ಮತ್ತು ಪೋಷಕ ಮಿತ್ರರೆಲ್ಲ ಈ ಊರಿನ ಗ್ರಾಮದ ಎಲ್ಲರೂ ಸಹಕಾರ ಕೊಟ್ಟು ತುಂಬ ಉತ್ಸಾಹದಿಂದ ಮಾಡ್ತಿದ್ದಾರೆ. ಇದೊಂದು ನೋಡಲು ಸುಂದರವಾದ ಹಬ್ಬ ಆಗಿದೆ. ನಮ್ಮ ಊರಿನ ಜಾತ್ರೆ ಆಗಿದೆ. ಇದರಲ್ಲಿ ನಾವೆಲ್ಲ ನಾನು ಅನಾರೋಗ್ಯದ ನಿಮಿತ್ತ ನಾನು ಬರೋಕ್ಕಾಗಿರಲಿಲ್ಲ. ಆದರೂ ಕ್ಲಸ್ಟರ್ CRP ಆಗಿ ಭಾಗವಹಿಸಲೇಬೇಕು, ಬಂದಿದ್ದೀನಿ. ಇದನ್ನು ಕಣ್ತುಂಬಿಕೊಳ್ಳಲು ನಮ್ಮ ಇಲಾಖೆಯ ಅಧಿಕಾರಿಗಳು ಈ ದಿನ ಬರ್ತಾರೆ. ಅವರಿಗೂ ನಿನ್ನೆ ಇನ್ವೈಟ್ ಮಾಡಿದ್ದೀನಿ, ಬರ್ತಾರೆ. ಹಾಗಾಗಿ ನೀವೆಲ್ಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈ ಮಕ್ಕಳ ನಲಿವನ್ನು ನೋಡಲು ಸೇರಿದ್ದಕ್ಕೆ ನಾನು ಇಲಾಖೆಯ ಪರವಾಗಿ, ನಮ್ಮ ಕ್ಲಸ್ಟರ್ನ ಪರವಾಗಿ ಅಭಿನಂದನೆಗಳನ್ನು ಹೃದಯಪೂರ್ವಕವಾಗಿ ಸಲ್ಲಿಸುತ್ತೇನೆ ಸರ್. ಎಲ್ಲರಿಗೂ ಶುಭಾಶಯನ್ನು ಕೋರುತ್ತಾ, ಒಳ್ಳೆ ಸಂತಸದಾಯಕವಾದ ಈ ಕಾರ್ಯಕ್ರಮ ಅಭಿವೃದ್ಧಿಗೊಳ್ಳಲಿ,
ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಮ್ಮ ಶಾಲಾ ಶಿಕ್ಷಕರೇ, ಶಿಕ್ಷಕಿಯರೇ, ಈ ಒಂದು ಸುಂದರ ಸಮಾರಂಭದಲ್ಲಿ ಇಲ್ಲಿ ಭಾಗಿಯಾಗುವುದಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ನಾನು ಕೂಡ ಇದೇ ವಾತಾವರಣದಲ್ಲಿ ಇದೇ ಶಾಲೆಯಲ್ಲಿ ಕಲಿತಂತಹ ಒಬ್ಬ ವಿದ್ಯಾರ್ಥಿ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ 1ರಿಂದ 10ನೇ ತರಗತಿ ತನಕ, ಆಮೇಲೆ ಗೋಕರ್ಣನಾಥೇಶ್ವರ ಕಾಲೇಜಲ್ಲಿ ನಾನು ಕಲಿತವನು. ನಮ್ಮ ಈ ಒಂದು ಶಾಲೆಯಲ್ಲಿ ನನ್ನ ಮಕ್ಕಳು ಬರ್ತಾ ಇಲ್ಲ ಅನ್ನತಕ್ಕಂಥದ್ದಿದ್ರೂ ಕೂಡ ಈ ಶಾಲೆಗೆ ಬೇಕಾಗಿ ನಮ್ಮೆಲ್ಲರೂ ಕೂಡ ಮನ ಮಿಡಿತಾ ಇರುತ್ತೆ ಯಾವತ್ತೂ ಕೂಡ. ಕಾರಣಾಂತರಗಳಿಂದ ಬೇರೆ ಬೇರೆ ಶಾಲೆಗಳಿಗೆ ಕಳುಹಿಸ್ತಕ್ಕಂತಹ ಅನಿವಾರ್ಯತೆ ಇದ್ದರೂ ಕೂಡ ನಾವ್ಯಾರೂ ಕೂಡ ಈ ಶಾಲೆಯನ್ನು, ಈ ಊರನ್ನು ಮರೆತಿಲ್ಲ, ಮರೆಯುವುದೂ ಇಲ್ಲ. ಆ ಕಾರಣಕ್ಕಾಗಿಯೇ ನಾವು ಈ ಶಾಲೆಗೆ ಬರ್ತಾ ಇದ್ದೇವೆ. ಕೆಲವರಿಗೆ ಅನ್ನಿಸ್ತಾ ಇರ್ಬೋದು ಅವರ ಮಕ್ಕಳು ಬರ್ತಾ ಇಲ್ಲ, ವೇದಿಕೆಯನ್ನು ಉಪಯೋಗ ಮಾಡ್ತಾರೆ, ಅಥವಾ ಅವರಿಗೆ ಬೇರೆ ಬೇರೆ ರೀತಿಯ ಏನು ಅಧಿಕಾರಗಳು ಬೇಕಾಗಿದೆ ಅಂತೇಳಿ. ದಯವಿಟ್ಟು ನಾವ್ಯಾರು ಕೂಡ ಅಂಥದ್ರಲ್ಲಿ ಆಸೆ ಪಟ್ಟವರು ಕೂಡ ಅಲ್ಲ. ನಮಗಿರತಕ್ಕಂಥ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಈ ಊರು, ನಾವು ಊರು ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವು ಸಂಕುಚಿತರಾಗಿಲ್ಲ. ನಾವು ಮೊಂಟೆಪದು ಶಾಲೆ ಇರಬಹುದು, ಮುಡಿಪು ಕಾಲೇಜ್ ಇರಬಹುದು, ಎರಡೂ ಕೂಡ ನಮ್ಮ ಊರು. ಅದನ್ನು ಯಾಕೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಇಲ್ಲಿ ಕಲಿತಂಥ ವಿದ್ಯಾರ್ಥಿ 1ರಿಂದ 12ನೇ ತರಗತಿ ತನಕ ಇಲ್ಲಿ ಕಲಿಬಹುದು. ಆಮೇಲೆ ಅವನಿಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬೇಕು ಅಂತ ಹೇಳಿದರೆ ಮೊದಲು ಮಂಗಳೂರಿಗೆ ಹೋಗಬೇಕಾಗಿತ್ತು. ನಾನು ಕಾಲೇಜಿಗೆ ಹೋಗೋ ಸಂದರ್ಭದಲ್ಲಿ ಅತ್ಯಂತ ಬ್ರಿಲಿಯಂಟ್ ವಿದ್ಯಾರ್ಥಿಯನ್ನಲ್ಲ, ನಾನು ಆ್ಯಾವರೇಜ್ ಸ್ಟೂಡೆಂಟ್. ನನಗೆ ಸೈನ್ಸಿಗೆ ಹೋಗಬೇಕು ಅಂತ ಹೇಳ್ತಕ್ಕಂತಹ ಏನು ಆಸೆ ಇತ್ತು. ಬೇರೆ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗಲಿಲ್ಲ. ಅದರಲ್ಲಿ ನಮಗೇನು ಮುಚ್ಚುಮರೆ ಇಟ್ಟು ಮಾತಾಡುವಂಥದ್ದು ಒಳ್ಳೆಯದಲ್ಲ. ನಾನು ಗೋಕರ್ಣನಾಥೇಶ್ವರ ಕಾಲೇಜಿಗೆ ಹೋದೆ. ಬಟ್ ಅಲ್ಲಿ ಇರತಕ್ಕಂಥ ಒಂದು ಏನು ಆಶಯ, ಆ ಕಾಲೇಜಿದ ಆಶಯ ಏನು ಅಂತ ಹೇಳಿದರೆ, ಆ್ಯಾವರೇಜ್ ಸ್ಟೂಡೆಂಟ್ಗಳು ಕಲಿತು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥದ್ದೇ ಆ ಕಾಲೇಜಿನ ಉದ್ದೇಶ ಆಗಿತ್ತು. ಆ ಕಾರಣಕ್ಕಾಗಿ ನಾನು ಆ ಕಾಲೇಜಿಗೆ ಹೋದೆ. ಇವಾಗ ಆ ಪರಿಸ್ಥಿತಿ ಇಲ್ಲ. ನಮ್ಮ ಮಕ್ಕಳು ಬಹಳ ಟ್ಯಾಲೆಂಟೆಡ್ ಇದ್ದಾರೆ. ಆ ಟ್ಯಾಲೆಂಟ್ ಇರತಕ್ಕಂಥ ಮಕ್ಕಳಿಗೆ ಇಲ್ಲಿ 12ನೇ ತರಗತಿ ತನಕ ಇಲ್ಲಿ ಕಲಿತು ಆಮೇಲೆ ಡಿಗ್ರಿ ಕಾಲೇಜಿಗೆ ಮುಡಿಪಿಗೆ ಹೋಗ್ಬೋದು. ಮುಡಿಪು ಕಾಲೇಜಲ್ಲೂ ಕೂಡ ನಾನು ಕಾಲೇಜು ವಿಭಾಗದಲ್ಲಿ ಮತ್ತು ಪದವಿ ಕಾಲೇಜು ಎರಡೂ ವಿಭಾಗಗಳಲ್ಲೂ ಕೂಡ ನಾನು ಅಲ್ಲಿಯ ಕಮಿಟಿ ಮೆಂಬರ್ ಆಗಿದ್ದೇನೆ. ಇವತ್ತು ಮೊನ್ನೆ ನ್ಯಾಕಿದು ತಂಡ ಬಂದಿತ್ತು. ನಮ್ಮ ಪದವಿ ಕಾಲೇಜು ಆರಂಭ ಆದದ್ದೇ ಕೆಲವು ವರ್ಷಗಳು. ನ್ಯಾಕ್ ತಂಡ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಶಾಸಕರು ಬಹಳಷ್ಟು ಮುತುವರ್ಜಿಯಿಂದ, ಜೊತೆಗೆ ಕುರ್ನಾಡು ಗ್ರಾಮ ಪಂಚಾಯತಿಯವರು, ಜೊತೆಗೆ ಆ ಊರಿನ ಪ್ರಮುಖರೆಲ್ಲ ಸೇರಿಕೊಂಡು ನ್ಯಾಕ್ ತಂಡಕ್ಕೆ ನಾವು ಕೊಟ್ಟಂಥ ಮಾಹಿತಿಗಳು, ಅವರು ಅಲ್ಲಿ ಕಂಡುಕೊಂಡಂತಹ ಏನು ಮೂಲಭೂತ ಸೌಕರ್ಯ ಇರಬಹುದು, ವಿದ್ಯಾರ್ಥಿಗಳ ಶಿಸ್ತು ಇರಬಹುದು, ಆಮೇಲೆ ಬೋಧನೆ ಇರಬಹುದು, ಇವೆಲ್ಲದಕ್ಕೂ ಕೂಡ ಖುಷಿಪಟ್ಟು B+ ನ್ಯಾಕ್ ಗ್ರೇಡಲ್ಲಿ ಮುಡಿಪು ಕಾಲೇಜಿಗೆ ಬಂದಿದೆ. ಸೊ ಇದು ನಮಗೆ ಅಭಿಮಾನ ತರತಕ್ಕಂಥದ್ದು. ₹1 ಖರ್ಚಿಲ್ಲದೆ ಫಸ್ಟ್ LKGಯಿಂದ ಹಿಡಿದು ಇವತ್ತು ಪೂರ್ವ ಪ್ರಾಥಮಿಕ ತರಗತಿಯಿಂದ ಹಿಡಿದು ಡಿಗ್ರಿ ತನಕ ಕಲಿಬೇಕು ಅಂತ ಹೇಳಿದ್ರು ಕೂಡ ನಮಗೆ ಬಹಳಷ್ಟು ದೂರ ಏನಿಲ್ಲ. ಆಮೇಲೆ ಅದು ಮುಗಿಲಿಲ್ಲ ಅಲ್ಲಿಗೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಈ ಕಲಿಕಾ ಹಬ್ಬ ಇದು ಇನ್ಸ್ಪೈರ್ ಆಗಬೇಕು. ಮಕ್ಕಳಿಗೆ ಏನಾಗಬೇಕು, ಏನಾದರೂ ಒಂದು ಇದರಿಂದ ಪ್ರಯೋಜನ ಆಗಬೇಕು. ನಾವು ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡೋದು, ನೀವು ಕೇಳೋದು, ಅದು ಒಂದು ರೀತಿಯಲ್ಲಿ ನೀರಸ ಆಗಬಾರದು. ಆಮೇಲೆ ನಿಮಗೆ ಹೈಯರ್ ಎಜುಕೇಷನ್ ಹೋಗಬೇಕು ಅಂತ ಹೇಳಿದರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಹೋಗಬೇಕು ಅಂತ ಹೇಳಿದರೆ 400ರಿಂದ 500 ಕಿಲೋಮೀಟರ್ ಏನೋ ದಾಟಿ ಹೋಗಬೇಕು ಅಂತೇಳಿ ಏನಿಲ್ಲ.
ನಮ್ಮದು ಮುಡಿಪಿಗೆ ಎಷ್ಟು ದೂರ ಉಂಟು ಅಷ್ಟೇ ದೂರ ಇರುವಂಥದ್ದು ಕೊಣಾಜೆ. ಮಕ್ಕಳಿಗೆ ನಾವೊಮ್ಮೆ ಯೂನಿವರ್ಸಿಟಿ ಕ್ಯಾಂಪಸನ್ನು ಕೂಡ ಒಮ್ಮೆ ತಗೊಂಡು ಹೋಗಿ ತೋರಿಸ್ಬೇಕು. ಯಾಕೆ ಹೇಳಿದರೆ ಇವತ್ತು ಈ ಹಳ್ಳಿಯನ್ನು ಮೇಲೆ ಬಿಟ್ಟದ್ದು ಹನೀಫ್ರವರವರ ಜನ್ಮದಲ್ಲಿ ಮರೆಯುವುದಿಲ್ಲ. ಇನ್ನು ಅವರು ಹನೀಫ್ರವರು ಕೂಡ ಇದೇ ಶಾಲೆಯಲ್ಲಿ ಕಲಿತವರು. ಏನಿದೆ ಪ್ರಾಯೋಗಿಕವಾಗಿ ಮಾಡಿರತಕ್ಕಂಥ ಕೆಲವೊಂದು ಕೆಲಸ ಕಾರ್ಯಗಳು ನಮ್ಮ ಕೊನೆಯ ಶ್ವಾಸದವರೆಗೂ ಕೂಡ ನಮ್ಮ ನೆನಪಲ್ಲಿ ಇರುತ್ತೆ. ಆ ಕಾರಣಕ್ಕಾಗಿ ನಾವು ಈ ಮಕ್ಕಳನ್ನು ಇನ್ಫೋಸಿಸ್ ಕ್ಯಾಂಪಸ್ ಇರ್ಬೋದು, ಜೊತೆಗೆ ಯೂನಿವರ್ಸಿಟಿ ಕ್ಯಾಂಪಸ್ ಇರಬಹುದು, ಆಮೇಲೆ ಹರೇಕಳ ಡ್ಯಾಮ್ ಇರ್ಬೋದು, ಈ ಸ್ಥಳೀಯ ಮಟ್ಟದಲ್ಲಿ ಏನೆಲ್ಲ ಅವರಿಗೆ ನಾವು ತೋರಿಸಲು ಸಾಧ್ಯವಿದೆಯೋ ಅವುಗಳೆಲ್ಲವುಗಳನ್ನು ಕೂಡ ಸೇರಿಸಿಕೊಂಡು ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗಿದೆ. ಇದರಿಂದ ಅವರಿಗೆ ಪೂರಕವಾಗಿರತಕ್ಕಂತಹ ಏನು ಮನೋಸ್ಥಿತಿ ಅವರಲ್ಲಿ ಬೆಳೆಯುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಪ್ರಾಯೋಗಿಕವಾಗಿ ಮಕ್ಕಳನ್ನು ಪ್ರಿಪೇರ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಸರ್ಕಾರ ಬೇರೆ ಬೇರೆ ರೀತಿಯ ಕ್ಯಾಪ್ಷನ್ ಕೊಟ್ಟು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ನಮ್ಮಲ್ಲಿ ಕೂಡ ಲೆಕ್ಚರರ್ಸ್ ಕೂಡ, ನಮ್ಮ ಟೀಚರ್ಸ್ ಕೂಡ ಬಹಳ ಟ್ಯಾಲೆಂಟೆಡ್ ಇದ್ದಾರೆ. ಕಂಪೇರಿಂಗ್ ಟು ಪ್ರೈವೇಟ್ ಸ್ಟೂಡೆಂಟ್ಸ್, ಪ್ರೈವೇಟ್ ಕಾಲೇಜಸ್ ಆರ್ ಸ್ಕೂಲಿಗೆ ಕಂಪೇರ್ ಮಾಡೋದಿದ್ರೆ ಅಲ್ಲಿ ನಿರಂತರ ತರಬೇತಿ ಪಡೆದಂಥ ಟೀಚರ್ಸ್ಗಳು ಇರುವುದಿಲ್ಲ. ನಮ್ಮ ಟೀಚರ್ಸ್ಗಳಿಗೆ ಕ್ಲಾಸ್ ರೂಮಲ್ಲಿ ಎಷ್ಟು ಟೈಮ್ ಇರ್ತಾರೆ ಅಷ್ಟೇ ಟೈಮ್ ಅವರು ಬೇರೆ ತರಬೇತಿಗಳಲ್ಲೂ ಕೂಡ ಅವರನ್ನು ತೊಡಗಿಸ್ಕೊಂಡಿರ್ತಾರೆ. ಸೊ ಬಹಳಷ್ಟು ಪ್ರಬುದ್ಧರಿರ್ತಾರೆ, ಬಹಳಷ್ಟು ತರಬೇತಿಯನ್ನು ಪಡೆದವರು ಇರ್ತಾರೆ. ಎಲ್ಲ ನಿಮ್ಮ ತರಬೇತಿಯನ್ನು, ನಿಮ್ಮ ಪ್ರಬುದ್ಧತೆಯನ್ನು, ನಿಮ್ಮ ಅರ್ಪಣಾ ಮನೋಭಾವವನ್ನು ನಮ್ಮ ಮಕ್ಕಳನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಮುಖ್ಯವಾಹಿನಿಯಲ್ಲಿ ಬರತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ಮಾಡಬೇಕು ಅನ್ನತಕ್ಕಂಥದ್ದನ್ನು ಈ ಊರಿನ ಸಾಮಾನ್ಯ ಒಬ್ಬ ಪ್ರಜೆಯಾಗಿ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕಾಗಿ ಹನೀಫ್ರವರು ಇರ್ಬೋದು, ಮುರಳೀಧರ್ ಶೆಟ್ಟಿ ಅವರು ಇರ್ಬೋದು, ರಹಮಾನ್ ಇರ್ಬೋದು, ನಮ್ಮ ಎಲ್ಲರೂ ಕೂಡ, ನಮ್ಮ ಶೆಟ್ರಿ ಇರ್ಬೋದು, ಬಶೀರ್ ಅವರು ಇರ್ಬೋದು, ಇಸ್ಮಾಯಿಲ್ ರವರು ಇರ್ಬೋದು, ಅವ್ರ ಮಜೀದ್ ರವರು ಇರ್ಬೋದು, ನಮ್ಮ ಎಲ್ಲರೂ ಕೂಡ ಇಲ್ಲಿ ಬಂದು ಯಾಕೆ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸೋಮವಾರ ದಿವಸ ಬೇರೆ ಇದೆ. ನಮ್ಮ ಮಕ್ಕಳು ನಮ್ಮಿಂದ ಏನಾದರೂ ಈ ಶಾಲೆಗೆ ಆಗಬೇಕು ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಎಲ್ಲರೂ ಏಕೋದರ ಸಹೋದರರಂತ ನಾವು ಇಲ್ಲಿ ಬಂದು ನಿಮಗೆ ಸಹಕಾರ ಕೊಡಲಿಕ್ಕೆ ಸಿದ್ಧರಿದ್ದೇವೆ ಅನ್ನತಕ್ಕಂಥ ಸಂದೇಶವನ್ನು ಈ ವೇದಿಕೆಯ ಮೂಲಕ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸೊ ಮಕ್ಕಳು ಅಂತ ಹೇಳಿದರೆ ಗೊತ್ತಿದೆ, ನಾನಿದು ಮಾತಾಡಲಿಕ್ಕಿಲ್ಲ, 2 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಮಕ್ಕಳು ಅಂತ ಹೇಳಿದರೆ ಆವೆ ಮಣ್ಣಿನ ಥರ, ಕುಂಬಾರನ ಕೈಯಲ್ಲಿ ಆ ಮಣ್ಣನ್ನು ಯಾವ ರೀತಿಯಲ್ಲಿ ಕೂಡ ಬೇಕಿದ್ರೂ ಕೂಡ ನಾವು ಮಾಡ್ಬೋದು. ನೀವು ಅದನ್ನು ತಿದ್ದಿ ತೀಡಿ ಅವರನ್ನು ಒಂದು ಒಳ್ಳೆಯ ಸ್ವರೂಪವನ್ನು ಅವರಿಗೆ ಕೊಟ್ಟದ್ದೇ ಆದಲ್ಲಿ ಖಂಡಿತವಾಗಿ ಕೂಡ ನಮ್ಮದು ಗ್ರಾಮೀಣ ಪ್ರದೇಶ. ಈ ಮಂಟೆಪದು ಅನ್ನುವಂಥದ್ದು ತುಂಬ ಗ್ರಾಮೀಣ ಪ್ರದೇಶ. ನಮಗೇನೋ ಇಲ್ಲಿ ತುಂಬ ಅಂಗಡಿ ಆಗಿದೆ, ಇಲ್ಲ ಅಂತ ಹೇಳಿದರೆ ಜಾಗಕ್ಕೆ 3 ಲಕ್ಷ ಸೆನ್ಸಿಗಾಗಿದೆ ಅನ್ನೋಂಥ ದೃಷ್ಟಿಯಲ್ಲಿ ಕೆಲವೊಮ್ಮೆ ಸಿಟಿ ಅಂತೇಳಿ ಅನಿಸ್ಬೋದು. ಬಟ್ ನಾವು ಮಂಗಳೂರಿಂದ ಬಂದವರಿಗೋ ಮಂಜೇಶ್ವರಿಂದ ಬಂದವರಿಗೋ ನಮ್ಮ ಊರು ನೋಡುವಾಗ ಬಹಳಷ್ಟು ನಾವು ಕುಗ್ರಾಮದಲ್ಲಿದ್ದೇವೆ. ಈ ಕುಗ್ರಾಮವನ್ನು ಸುಗ್ರಾಮ ಮಾಡಬೇಕಿದ್ರೆ ಈ ಮಕ್ಕಳು ಬೆಳೆದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಒಂದು ಪೊಸಿಷನಿಗೆ ಬರಬೇಕು. ಆ ಪೊಸಿಷನಿಗೆ ಬರತಕ್ಕಂತಹ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಪ್ರಾಯೋಗಿಕವಾಗಿರ್ತಕ್ಕಂಥ ಒಂದು ರೀತಿಯ ಇಲ್ಲಿ ಒಂದು ಕ್ಯಾಂಪೇನ್ ನಡೀತಾ ಇದೆ. ಈ ಕ್ಯಾಂಪೇನಿಗೆ ನಮ್ಮೆಲ್ಲರ ಪರವಾಗಿ ನಿಮಗೆ ಶುಭವನ್ನು ಹಾರೈಸುತ್ತಾ, ಮಕ್ಕಳಲ್ಲಿ ಒಂದು ಸ್ವಲ್ಪ ಇಂಟ್ರಾಕ್ಷನ್. ಮಕ್ಕಳೇ, ಕೇಳ್ತಾ ಇದೆಯಾ ನಾನು ಮಾತಾಡೋದು? ಅರ್ಥ ಆಗ್ತಾ ಇದೆಯಾ? ಖುಷಿ ಇದೆಯಾ ಶಾಲೆಯಲ್ಲಿ ಕಲಿಯೋದಕ್ಕೆ? ಖುಷಿ ಇದೆ? ಟೀಚರ್ ಹೇಳಿದ ಅರ್ಥ ಆಗತ್ತಾ? ಡೌಟ್ ಇದೆ ಏನಾದರೂ? ಪಾಠ ಮಾಡುವಾಗ ಡೌಟ್ ಆಗೋದಿಲ್ವಾ? ಎಲ್ಲ ಹೇಳ್ಕೊಡ್ತಾರಾ? ಖುಷಿ ಇದೆ? ಮನೆಯಲ್ಲಿ ಖುಷಿ ಇದೆ, ಶಾಲೆಯಲ್ಲಿ ಖುಷಿ ಇದೆಯಾ? ಶಾಲೆಯಲ್ಲಿ ಖುಷಿ ಇದೆ. ಯಾಕೆ ಶಾಲೆಯಲ್ಲಿ ಖುಷಿ ಇದೆ? ಯಾಕೆ ಖುಷಿ ಇದೆ? ಊಟ, ಬಿಸಿ ಊಟ ಸಿಕ್ತು ಅಂತೇಳಿಯಾ? ಅಲ್ಲ, ಮತ್ತೆ ಪಾಠ ಹೌದಾ? ಹಿಂದಿಯಲ್ಲಿ ನಿಮ್ಮ ಹೆಸರು ಬರಲಿಕ್ಕೆ ಗೊತ್ತಿದೆಯಾ? ವೆರಿ ಗುಡ್. ಇಂಗ್ಲೀಷಲ್ಲಿ ಬರಲಿಕ್ಕೆ ಗೊತ್ತಿದೆಯಾ? ಗೊತ್ತಿದೆ. ಕನ್ನಡದಲ್ಲಿ ಗೊತ್ತಿದೆಯಾ? ಗೊತ್ತಿದೆಯಲ್ಲ. ಹಾಗಾದ್ರೆ ಎಷ್ಟು ಭಾಷೆ ಗೊತ್ತಿದೆ ನಿಮಗೆ? ಮಲಯಾಳಂ ಗೊತ್ತಿದೆಯಾ? ಮಾತಾಡ್ಲಿಕ್ಕೆ ಗೊತ್ತಿದೆಯಲ್ಲ. ತುಳು ಗೊತ್ತಿದೆಯಾ? ತುಳು ಗೊತ್ತುಂಟಲ್ಲ? ಇಲ್ಲ 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 ಅನ್ನೋರು ಕಲಿಬೇಕು. ಇಲ್ಲಿ ಕರ್ನಾಟಕದಲ್ಲಿ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ತುಳುವನ್ನು ಕಲೀಲೇಬೇಕು. ಮಲಯಾಳಂ ಗೊತ್ತಿರಲೇಬೇಕು. ಕನ್ನಡ ಬರಲೇಬೇಕು. ಹಿಂದಿಯಲ್ಲಿ ಕಡ್ಡಾಯವಾಗಿ ಮಾತಾಡಲಿಕ್ಕೆ, ಬರೀಲಿಕ್ಕೆ ಗೊತ್ತಿರಬೇಕು. ಇಂಗ್ಲೀಷಲ್ಲಿ ರೆಡಿ ಅಲ್ಲ? ಈಗ ಇದರಲ್ಲಿ ಏನಾದರೂ ಟೀಚರ್ ಆಗಬೇಕು ಅಂತೇಳಿ ಇಂಟ್ರೆಸ್ಟ್ ಇರೋರು ಯಾರಾದರೂ ಇದ್ದಾರಾ?
ವೆರಿ ಗುಡ್. ತುಂಬ ಟೀಚರ್ಸ್ ಇದ್ದಾರೆ ಅಲ್ಲ? ನಮ್ಮ ಈ ಟೀಚರ್ಸ್ಗಳಿಗೆ ಪ್ರಾಯ ಆಗುವಾಗ ನೀವು ಈ ಶಾಲೆ ಟೀಚರ್ಗಳು ಅಲ್ವಾ? ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಇಲ್ಲಿ ಯಾರಾದರೂ ಪೊಲೀಸ್ ಆಗಬೇಕು ಅಂತ ಹೇಳಿದಾರಾ? ಇಲ್ಲ, ಪೊಲೀಸ್ ಇಲ್ಲ. ಇದ್ದಾರೆ, ಪೊಲೀಸ್ ಇದ್ದಾರೆ, ಲೇಡಿ ಪೊಲೀಸ್ ಅಲ್ವಾ? ವೆರಿ ಗುಡ್. ಡಾಕ್ಟರ್ ಆಗಬೇಕು ಅಂತೇಳಿ, ಇಂಜಿನಿಯರ್ ಆಗಬೇಕು ಅಂತೇಳಿ, ವಿಮಾನ ಓಡಿಸ್ಬೇಕು ಅಂತೇಳಿ ಇದೆಯಾ? ಅಲ್ಲ, ಒಬ್ಬರು ಎಲ್ಲದಕ್ಕೂ ಕೈ ಎತ್ತಾ ಇದ್ದೀರಾ? ಇಲ್ಲ ಅಲ್ಲ? ಸೊ ಏನೇ ಇರಲಿ, ಇದೆಲ್ಲ ಏನಿದು ನಿಮ್ಮದು ಮನಸ್ಸಲ್ಲಿರ್ತಕ್ಕಂಥ ಆಸೆಗಳಲ್ವಾ? ಈ ಆಸೆಗಳು ಏನಾಗಬೇಕು ನಿಮಗೆ? ಈಡೇರಬೇಕು ಅಂತ ಹೇಳಿದ್ರೆ ಹೇಗೆ ಇರಬೇಕು? ಕನಸುಗಳು ಈಡೇರಬೇಕು ಅಂತ ಹೇಳಿದ್ರೆ ಆ ಕನಸುಗಳು ನನಸಾಗುವ ತನಕ ಮತ್ತೆ ನಿಮಗೇನಿಲ್ಲ, ವಿರಾಮ ಇಲ್ಲ. ವಿರಾಮ ಇಲ್ಲ. 4 years or 10 years for year 40 years. ನಾವು ಡಿಗ್ರಿ ಕಾಲೇಜಲ್ಲಿ ಹೋಗುವಾಗ ಹೇಳೋದು 4 years or 3 years for year 30 years or 40 years ಅಲ್ವಾ? ಅದೇ ರೀತಿ ನೀವು 10 ವರ್ಷ ಕಲ್ತ್ರೆ, ನೀವು 10 ವರ್ಷ ಚೆನ್ನಾಗಿ ಕಲ್ತ್ರೆ ಮತ್ತೆ ನಿಮ್ಮನ್ನ ಯಾರು ನಿಮಗೆ ಸಪೋರ್ಟ್ ಬೇಕಾಗಿಲ್ಲ ಅಲ್ವಾ? ಈಗ ನಮ್ಮ ಹನೀಫ್ರವರ ಕೈಯಲ್ಲಿ ಒಂದು 5 kg ಚಿನ್ನ ಇದೆ ಅಂತೇಳಿ ಇಟ್ಕೊಳ್ಳುವ ಅಲ್ವಾ? ಆ 5 kg ಚಿನ್ನವನ್ನು ನಾವು ತರ್ಬೋದಲ್ಲ? ತರ್ಬೋದಾ? ತರ್ಬೋದು. ನಾವು ಅಂತೇಳಿ ಅಲ್ಲ, ಯಾರಾದರೂ ತಗೊಂಡು ಹೋಗ್ಬೋದಲ್ಲ? ಹೌದಲ್ಲ? ಅವರಲ್ಲಿ 5 kg ಚಿನ್ನವನ್ನು ಹೇಗೆ ಮಾಡಬೇಕು ಅಂತೇಳೋ ಬುದ್ಧಿಶಕ್ತಿ ಇದೆ. ಅದನ್ನು ತರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ಲ? ಸೊ ವಿದ್ಯೆ ಅಂತ ಹೇಳುವಂಥದ್ದು ಹಾಗೆ, ಅದು ಎಷ್ಟು ಖರ್ಚು ಮಾಡ್ತೇವೆ ಅಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ. ಹಣ ಅಂತ ಹೇಳುವಂಥದ್ದು ಎಷ್ಟು ಖರ್ಚು ಮಾಡ್ತೇವೆ ಅಷ್ಟು ಕಡಿಮೆ ಆಗ್ತಾ ಹೋಗ್ತದೆ ಅಲ್ವಾ? ಸೊ ಹಾಗಾದರೆ ಮೊಂಟೆಬೆದೂರು ಶಾಲೆಯ ಮಕ್ಕಳು ಒಳ್ಳೆ ಮಕ್ಕಳು ಅಲ್ವಾ? ಒಳ್ಳೆ ಮಕ್ಕಳು ಅಲ್ವಾ? ಕಲಿಕಾ ಹಬ್ಬ ಖುಷಿಯಾಗಿದೆಯಾ? ಖುಷಿಯಾಗಿದೆ ಅಲ್ಲ? ಈ ಟೋಪಿ ಯಾರು ಮಾಡಿದ್ದು? ನೀವೇ ಮಾಡಿದ್ದೀರಾ? ಹೌದಲ್ಲ? ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಟೀಚರ್ಸ್ ಮಾಡಿದ್ದು, ತಂದದ್ದೇನೋ ಅಲ್ಲ, ನ್ಯೂಸ್ ಪೇಪರಿಂದ ಮಾಡಿದೆ ಅಲ್ವಾ? ನೀವು ಕೂಡ ಕಲಿಬೇಕು. ಓಕೆ, ಹಾಗಾದರೆ ನಮ್ಮ ಮಕ್ಕಳು ಒಳ್ಳೆ ಹುಷಾರಾಗಬೇಕು. ಯಾಕೆ ನಾನು ಇಂಗ್ಲೀಷ್ ಬರಬೇಕು ಅಂತ ಹೇಳಿದ್ದು ಗೊತ್ತಾ ನಿಮಗೆ? ಗೊತ್ತಾ? ಇಲ್ಲ, ಹಿಂದಿ ಬರಬೇಕು ಅಂತ ಹೇಳಿದ್ದು ಯಾಕೆ ಗೊತ್ತಾ? ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೀರಾ? ಯಾರಾದರೂ ಹೋಗಿದ್ದೀರಾ? ಅಲ್ಲಿ ನಿಮ್ಮ ಕನ್ನಡ ಭಾಷೆ ಮಾತ್ರ ಅರ್ಥ ಆಗೋದಿಲ್ಲ. ಅಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಂಥ ಆಫೀಸರ್ಸ್ ಇದ್ದಾರೆ. ಬೇಡ, ನೀವು ಕೆನರಾ ಬ್ಯಾಂಕಿಗೆ ಹೋಗಿ, ಇಲ್ಲಿ ಕೆನರಾ ಬ್ಯಾಂಕಿಗೆ ಹೋಗಿ, ಅಲ್ಲಿ ಮ್ಯಾನೇಜರ್ ಯಾವ ಭಾಷೆಯವರು? ಅವರು ಹಿಂದಿ ಭಾಷೆಯವರು ಅಥವಾ ಇಂಗ್ಲೀಷ್ ಭಾಷೆಯವರು ಅಲ್ವಾ? ಸೊ ನಮಗೆ ಎಲ್ಲ ಭಾಷೆ ಗೊತ್ತಿರಬೇಕು. ಅದರಲ್ಲಿ ಮೈಲಿಗೆ ಇಲ್ಲ, ಅನ್ಟಚಬಿಲಿಟಿ ಇಲ್ಲ. ಎಲ್ಲ ಭಾಷೆ ಕಲಿಬೇಕು, ಯಾವ ವಿದ್ಯೆ ಆದರೂ ಕಲಿಬೇಕು. ಪ್ರತಿಯೊಂದನ್ನು ನೀವು ಕಲಿತೀರಿ ಅನ್ನತಕ್ಕಂಥ ವಿಶ್ವಾಸ ನನಗಿದೆ. ಮಾತಾಡಿ ಜಾಸ್ತಿ ಆಯ್ತಾ? ನಿಲ್ಲಿಸ್ಬೇಕಾ? ಆಯಿತು, ನೆಕ್ಸ್ಟ್ ಮಾತಾಡುವ. ಎಲ್ರಿಗೂ ಒಳ್ಳೇದಾಗಲಿ. ಈ ಒಂದು ಅವಕಾಶ ಕೊಟ್ಟಂತಹ ಎಲ್ರಿಗೂ ಕೂಡ ವಂದಿಸುತ್ತಾ, ಈ ಒಂದು ಪ್ರಾಥಮಿಕ ಶಾಲೆಯ ನಾಯಕತ್ವವನ್ನು ವಹಿಸಿಕೊಂಡು ಉತ್ತಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ನಮ್ಮೊಂದಿಗೆ ಸಹಕರಿಸ್ತಾ ಇರತಕ್ಕಂಥ ಮೊಹಮ್ಮದ್ ಹನೀಫ್ರವರಿಗೂ, ಅದೇ ರೀತಿ ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ನಮ್ಮ ಮುರಳೀಧರ ಶೆಟ್ಟಿಯವರಿಗೂ, KPSನ ಹೊಸ ಸದಸ್ಯರಾಗಿ ಆಯ್ಕೆಯಾಗಿರತಕ್ಕಂಥ ಎಲ್ಲ ನಮ್ಮ ಸದಸ್ಯರುಗಳಿಗೂ ಶುಭವನ್ನು ಹಾರೈಸುತ್ತಾ ವಂದಿಸುತ್ತಾ, ನಮ್ಮ ಮೊಂಟೆಬೆದೂರು ಶಾಲೆಯ ಮಕ್ಕಳು ಅಂತೇಳಿ ಮಾತ್ರ ನಾನು ಹೇಳಿದ್ದು, ಸೂಚ್ಯವಾಗಿ ಮಾತ್ರ, ಸಿಂಬಾಲಿಕಲ್ ಆಗಿ ಹೇಳಿದ್ದು. ಓಕೆ, ಯಾಕೆ ನಾನು ಫಸ್ಟಿಗೆ ಹೇಳಿದ್ದೇನೆ, ನಾವು ಸಂಕುಚಿತತೆ ಇಲ್ಲ ನಮ್ಮಲ್ಲಿ ಹೂ ಹಾಕೋ ಕೆಲವು ಶಾಲೆ ಮಕ್ಕಳಿದ್ದಾರೆ, ಬೇರೆ ಯಾವ ಸಾಂಬಾರು ತೋಟದವರು ಮೋಸ್ಟ್ಲಿ ಇದ್ದಾರೆ. ಸಾಂಬಾರು ತೋಟದವರು ಇದ್ದಾರೆ, ಮೇಡಮ್ ಕಾಣ್ತಾ ಇದ್ದಾರೆ ಅಲ್ಲಿ. ಆಮೇಲೆ ಬಾಳೆಪುಣಿಯವರಿದ್ದಾರೆ. ಸೊ ಎಲ್ಲ ಮಕ್ಕಳನ್ನು ಉದ್ದೇಶಿಸಿ ಹೇಳಿದ್ದು ನಾನು. ಓಕೆ, ಮೊಂಟೆಬೆದೂರಿನವರಿಗೆ ಮಾತ್ರ ಅಲ್ಲ, ಎಲ್ಲ ಮಕ್ಕಳಿಗೆ ಕೂಡ ನಾನು ಹೇಳಿದ್ದು, ನಮ್ಮ ಎಲ್ಲ ಮಕ್ಕಳು ಕೂಡ ಬಹಳಷ್ಟು ಜೀವನದಲ್ಲಿ ಮುಂದೆ ಬಂದು ಯಶಸ್ಸಿನಿಂದ ನಿಮ್ಮ ಬದುಕು ಬಂಗಾರ ಆಗಲಿ ಅನ್ನತಕ್ಕಂಥ ಹರಕೆ ಮತ್ತು ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಹಿತವಚನಗಳು ನೀಡಿದಂತಹ ಶ್ರೀಯುತ ಜಲೀಲ್ ಸರ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಮುಂದೆ ನಮ್ಮ ಹನೀಫ್ ಚಂದೈತಲು ನಮ್ಮ STMC ಅಧ್ಯಕ್ಷರು ಒಂದೆರಡು ಮಾತುಗಳ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ನನ್ನ ಆತ್ಮೀಯರೇ, ಮುಖ್ಯ ಅತಿಥಿಗಳೇ ಹಾಗೂ ವಿದ್ಯಾರ್ಥಿನಿಯರೇ, ಶಿಕ್ಷಕರಿಯರೇ, ಮಾಧ್ಯಮದವರೇ, ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಈ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಹೂವಾಕೋ ಕಲ್ಲು ಸೆಚ್ಚರ್ ವಿಭಾಗದವರು
ಸುಮಾರು 140 ವರ್ಷ ಇತಿಹಾಸ ಇರುವ ಈ ಮಂಟಪದ ಶಾಲೆಯನ್ನು ಆಯ್ಕೆ ಮಾಡಿದ್ದಕ್ಕೆ ಮೊದಲನೇದಾಗಿ ಅಭಿನಂದಿಸ್ತಾ ಇದ್ದೀನಿ. ಇವತ್ತು ನಾವು ಬೆಳಿಗ್ಗೆ ಬಂದು ಮಕ್ಕಳ ಜೊತೆ ಮಕ್ಕಳಾಗಿ ಅಂದರೆ ನಮಗೆ ಮೊದಲನೇದಾಗಿ ಮೆರವಣಿಗೆ ಮೂಲಕ ಇಡೀ ಸಮಾಜಕ್ಕೆ ಮಂಟಪದ ಪರಿಸರಕ್ಕೆ ಕಲಿಕೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಹಾಗೂ ಇವತ್ತಿಂದ ನಾವು ತೊಪ್ಪಿ ಇರ್ಬೋದು, ಮಕ್ಕಳ ಜೊತೆ ಮಾತುಗಾರಿಕೆ ಇರ್ಬೋದು, ನಮ್ಮ ಕಾಲೇಜು ವಿಭಾಗದ ಅಧ್ಯಕ್ಷರು, ನಮ್ಮ ಆತ್ಮೀಯರಾದ ಸ್ವತಃ ಅವರು ಶಿಕ್ಷಕರು, ಉದ್ಯಮಿಯು ನಿಮ್ಮನ್ನು ಹುರಿದುಂಬಿಸಿದ್ದಾರೆ. ನಮಗೂ ಇವತ್ತು 2 ದಿವಸ ಈ ಕಾರ್ಯಕ್ರಮದಲ್ಲಿ 2 ದಿವಸನೂ ಭಾಗಿಯಾಗಬೇಕು, ಇಲ್ಲೇ ಇರಬೇಕು ಅಂತೇಳಿ ಮನಸ್ಸು, ಇಲ್ಲಿಂದ ಹೋಗೋಕ್ಕೆ ನಮ್ಗೆ ಹೊರಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಯಾಕಂದರೆ ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲ್ ತನಕ ಒಂದೇ ಸೂರಿನಡಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು 1ನೇ ಕ್ಲಾಸಿನಿಂದ ಸುಮಾರು 8ನೇ 9ನೇ ತರಗತಿಯವರೆಗೆ ಇರ್ಬೋದು ಅಂತ ಅನಿಸಿಕೆ. ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ನಿಮ್ಮ ಅಭಿಪ್ರಾಯವನ್ನು, ಬೇರೆ ಬೇರೆ ಕಲಿಕೆಯನ್ನು ನೀವು ವಿನಿಯೋಗಿಸುವ ಮೂಲಕ ತಮಗೆ ಬೇರೆ ಬೇರೆ ಇವಾಗ ಟೊಪ್ಪಿ ಮಾಡಿರ್ದಿರ್ಬೋದು, ಕೇವಲ ಒಂದು ಕಲಿಕೆ ಅಂದರೆ ಬರಹ ಮಾತ್ರವಲ್ಲ, ಎಲ್ಲ ಪ್ರಾಯೋಗಿಕವಾದ ಎಲ್ಲ ಶಿಕ್ಷಣವನ್ನು ಇಲ್ಲಿ ಪಡೆಯಬಹುದು ಅಂತ ಹೇಳಿದ್ರೆ ಈ ಕಲಿಕೆಯ ಬಗ್ಗೆ, ಕಲಿಕಾ ಹಬ್ಬದ ಬಗ್ಗೆ ನಮ್ಮ ಪ್ರಿನ್ಸಿಪಾಲರು ಹಾಗೂ ಶಿಕ್ಷಕರು ಬೇಕಾದ ರೀತಿ ವಿವರಿಸಿದ್ದಾರೆ. ಇನ್ನು ಹಾಗೂ ಆದರೆ ನಮಗೆ ಆ ವಿಷಯದಲ್ಲಿ ನಿಮ್ಮ ವಿವರಣೆಯನ್ನು ಬೇಕಾದ ರೀತಿ ಕೊಟ್ಟಿದ್ದಾರೆ ನಮ್ಮ ಶಾಲಾ ಶಿಕ್ಷಕರು, CRP ವಿಭಾಗದವರು. ಇನ್ನು ನಮಗೆ ಬೇಳಬೇಕಾಗಿರೋದು ನಮ್ಮ ಶಾಲಾ ಮುಖ್ಯಸ್ಥರ ಬಗ್ಗೆ. ಬೇರೆ ಬೇರೆ 12 ಶಾಲೆಯಿಂದ ಇಲ್ಲಿಗೆ ಬಂದಿದ್ದೀರಿ. ನಮ್ಮ ಶಾಲೆ ಅಂದರೆ ನಾವು ಈ ಪ್ರಾಥಮಿಕ ವಿಭಾಗದ ಅಧ್ಯಕ್ಷನಾಗಿ ನಾನು ನಿಮಗೆ ಈ ಶಾಲೆಯ ಈ ಶಿಕ್ಷಕರ ಬಗ್ಗೆ ಮೆಚ್ಚುಗೆಯನ್ನು ಇಲ್ಲಿ ವ್ಯಕ್ತಪಡಿಸಲೇಬೇಕು. ಯಾಕಂದರೆ ಯಾವುದೇ ಖಾಸಗಿ ಶಾಲೆಗೆ ಕೊರತೆ ಇಲ್ಲದೆ ಈ ಶಾಲೆಯನ್ನು ನಿಭಾಯಿಸ್ತಾ ಇದ್ದಾರೆ. ಅಂದರೆ ನಾವು ಉತ್ತರ ಕನ್ನಡದ ಮಾಧ್ಯಮದ ಮೂಲಕ ನಾವು ಬೇರೆ ಬೇರೆ ಶಾಲೆಯನ್ನು ನೋಡ್ತಾ ಇದ್ದೀವಿ. ಶಾಲೆಯ ಪ್ರಿನ್ಸಿಪಾಲರು ಬೇರೆ ಇದ್ದರೆ ಅಲ್ಲಿ ಕೂರುವವರು ಬೇರೆಯೇ ಇರ್ತಾರೆ. ಅವರು ದೇಶದ ಅಧ್ಯಕ್ಷರು ಅಂತ ಅವ್ರಿಗೆ ಗೊತ್ತಿರುವುದಿಲ್ಲ ಒಂದೊಂದು ಕಡೆ. ಅಂಥ ಶಾಲೆ ಶಿಕ್ಷಕರು ಇರುವ ಹೊತ್ತಿಗೆ ಸರ್ಕಾರಿ ಶಾಲೆ ಅಂದರೆ ಆ ಥರ ಇರ್ತಾರೆ. ಶಿಕ್ಷಕರು ಒಬ್ಬರು ವೇತನ ಪಡೆಯೋಕ್ಕೆ ಮಾತ್ರ ಇರ್ತಾರೆ. ಅವರಿಗೆ ಎಷ್ಟು ತಿಂಗಳಗಟ್ಟೆ ರಜೆ ಹಾಕಿ ಮನೆಯಲ್ಲಿರುವವರು ಇರ್ತಾರೆ. ಆ ಕಡೆಯಲ್ಲಿ ಉತ್ತರ ಕರ್ನಾಟಕ, ಉತ್ತರ ಭಾರತದಲ್ಲಿ ಅಂಥ ಪರಿಸ್ಥಿತಿ ಇರೋತ್ತಿಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂತೂ ನಿಮ್ಗೆ 8:30 ತನಕ ನಮ್ಮ ಸಂತೋಷ್ ಮಾಸ್ಟ್ರು ಕ್ಲಾಸ್ ತೆಗಿತಾರೆ. 8:30 9 ಗಂಟೆ ತನಕ ಇಲ್ಲಿ ಎಲ್ಲ ಶಿಕ್ಷಕರು ಸ್ವಂತ ಈ ಮಧ್ಯಾಹ್ನದ ತನಕ ಬಂದು ನೋಡಿದರೆ ಶಾಲೆಯಲ್ಲಿ ಯಾವುದೇ ಗ್ರೌಂಡಿನಲ್ಲಿ ಒಬ್ಬ ಸ್ಟೂಡೆಂಟು ಹೊರಗಡೆ ಇರುವುದಿಲ್ಲ. ಯಾವುದು ನಮ್ಮ ಖಾಸಗಿ ಶಾಲೆಯಲ್ಲಾದರೆ ಅದಕ್ಕಿಂತಲೂ ಒಳ್ಳೆ ಉನ್ನತ ರೀತಿಯಲ್ಲಿ ನಮ್ಮ ಶಿಕ್ಷಕರು ಈ ಶಾಲೆ ನಿಭಾಯಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಊರಿನವರ ಪರವಾಗಿ ಅಭಿನಂದಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಇನ್ನು ಮುಂದೆ ಇಲ್ಲಿ ಗತಿಸಿ ಹೋದಂಥ 140 ವರ್ಷ ಅಂದರೆ ಸುಮಾರು ವರ್ಷದಲ್ಲಿ ಎಷ್ಟೋ ನಮಗೆ ಇನ್ನೂ ನೆನಪಿನಲ್ಲಿರುವಂಥ ನಮ್ಮ ಲಕ್ಷ್ಮೀ ಟೀಚರ್ ಇರ್ಬೋದು, ಕಾರಂತ ಮಾಸ್ಟರ್ ಇರ್ಬೋದು, ಗೋಪಾಲ ಮಾಸ್ಟರ್ ಇರ್ಬೋದು, ನಮ್ಮ ಎಲ್ಲ ವಸಂತ ಮಾಸ್ಟರಿಗೆ ಅವರು ಶಿಕ್ಷಕರೇ, ಗುರುಗಳೇ, ಲಕ್ಷ್ಮಣ ಮಾಸ್ಟರ್ ಇರ್ಬೋದು, ಅವರನ್ನೆಲ್ಲ ಈ ವೇದಿಕೆಯಲ್ಲಿ ನೆನಪಿಸ್ತಾ ನಮಗೆ ಈ ಅವಕಾಶಕ್ಕಾಗಿ ಎಲ್ಲರನ್ನು ಅವಕಾಶಕ್ಕೆ ಹೊಂದಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಶುಭ ಆಶಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ರೈಮಾನ್, 1-2 ಮಾತು. ಬಹಳ ಅಚ್ಚುಕಟ್ಟಾಗಿ ನಮಗೆ ನಿರ್ದೇಶನವನ್ನು ನೀಡಿ ನಮ್ಮ ಮಕ್ಕಳಿಗೆ ಈಗ ತಾನೇ ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಕಾಲೇಜು ವಿಭಾಗದ ಅಧ್ಯಕ್ಷರು ನನ್ನ ಆತ್ಮೀಯರಾದಂತಹ ಜಲೀಸ್ ಸರ್ ಅವರೇ, ಪ್ರೌಢ ಅಧ್ಯಕ್ಷರಾದಂತಹ ಮುರಳೀಧರ್ ಶೆಟ್ಟಿ ಮೊರ್ಲರವರೇ, ಪ್ರಾಥಮಿಕ ಶಾಲಾ ಅಧ್ಯಕ್ಷರಾದ ಹನೀಫ್ ಚಂದೈತಳ್ರವರೇ, ಅದೇ ರೀತಿ ನಮ್ಮ ಇಸ್ಮಾಲ್ರವರೇ, ಅಬ್ಬಾಸ್ರವರೇ, ಮಜೀದ್, ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರವರೇ, ಉಪ ಪ್ರಿನ್ಸಿಪಾಲ್ ಎಲ್ಲ ನಮ್ಮ ಮುಂದಿರುವಂಥ ಕಾಲೇಜಿನ, ಅದೇ ರೀತಿ ಹೈಸ್ಕೂಲ್ನ ಪ್ರಾಥಮಿಕ ಆಗಿ ನಮ್ಮ ಎಲ್ಲ ಬಂದಂಥ ಇಲ್ಲಿಗೆ ಶಾಲಾ ಅಧ್ಯಾಪಕಿಯರೇ, ವಿದ್ಯಾರ್ಥಿಗಳೇ, ಬಹಳ ಸಂತೋಷವಾಗ್ತಾ ಉಂಟು. ನಾನು ಮೊನ್ನೆ ಶನಿವಾರ ನಮ್ಮ ಪ್ರಮಿಳಾ HM ಇಲ್ಲಿಯ ನನಗೆ ಫೋನ್ ಮಾಡಿ ನಮ್ಮ ಇಲ್ಲಿಯ ಹಿಂಗುಂಡಿ ಇದಾಗಿದೆ, ಅದನ್ನು ಸ್ವಲ್ಪ ನಿಮ್ಮ ಪಂಚಾಯತ್ ಲೆಕ್ಕದಿಂದ ಸರಿಪಡಿಸಿಕೊಡ್ಬೇಕಂತ ಹೇಳಿದಾಗ ನಾನು ಬಂದಂಥ ಸಂದರ್ಭದಲ್ಲಿ ನಮ್ಮ ಪ್ರಮಿಳಾ ಮೇಡಮ್ ಅವರು
ಎಲ್ಲ ಶಾಲೆಗಳಿಗೆ ನನ್ನನ್ನು ಕರ್ಕೊಂಡು ಹೋದ್ರು. ಆಗ ಕ್ಲಾಸಲ್ಲಿ ನಮ್ಮ ಇಲ್ಲಿಯ ಶಿಕ್ಷಕರು ಬಹಳ ಅಚ್ಚುಕಟ್ಟಾಗಿ, ಈಗ ನಾವು ತಲೆ ಇಟ್ಟಂತಹ ಟೋಪಿ, ಅದೇ ರೀತಿ ಮುಂದಿರುವಂತಹ 2 ಹೂಗಳಿದೆ. ಒಂದು ನ್ಯಾಚುರಲ್ ಹೂ, ಈಗ ನಾವು ಕಾಣುವಂತ, ಮತ್ತೊಂದು ಆ ಕುಪ್ಪಿಯಲ್ಲಿರುವಂತಹ ಹೂ. ನಾನು ಕೇಳಿದವರಲ್ಲಿ ಇದು ಎಲ್ಲಿಂದ ಅಂಗಡಿಯಿಂದ ತಂದದ? ಎಲ್ಲ ಶಿಕ್ಷಕರು ಸೇರಿ ಮಾಡಿದಂತಹ ಅದು ಹೂವಾಗಿರ್ತದೆ. ಯಾರಾದರೂ ನೋಡಿದರೆ ನಾವು ಅಂಗಡಿಯಿಂದ ತಂದದಾಗಿ ಅಂತ ನಾವು ಯೋಚಿಸ್ತಾ ಇದ್ದೇವೆ. ಅದಲ್ಲ, ಇಲ್ಲಿ ನಮ್ಮ ಮಕ್ಕಳಿಗೆ ನೀವು ನೋಡಿ, ಇಲ್ಲಿರುವಂತಹ ನಮ್ಮ ಪ್ರೌಢಶಾಲೆ, ಕಾಲೇಜಿ, ಅದೇ ರೀತಿ ಪ್ರಾಥಮಿಕ ಇಲ್ಲಿರುವಂತಹ ಶಿಕ್ಷಕರು ಮತ್ತು ಶಿಕ್ಷಕಿಯರು ಎಷ್ಟೊಂದು ಉನ್ನತವಾದಂತಹ ಡಿಗ್ರಿಯಿಂದ ಇದ್ದಾರೆ ಅಂತ ಹೇಳಿ ನಮಗೆ ಯೋಚಿಸಬಹುದು. ಯಾಕೆಂದರೆ ಅವರು ಕಲಿಕೆಯಲ್ಲದೆ ಇನ್ನಿತರ ವಿಷಯದಲ್ಲೂ ಬಹಳ ಮುಂಚಿನ ಘಟಕದಲ್ಲಿದ್ದಾರೆ. ನಮಗೆ ತಿಳಿದಂತಹ ವಿಷಯ ನೀವೆಲ್ಲರಿಗೂ ಗೊತ್ತಿರಬಹುದು. ನಾವು ಆವತ್ತು ಒಂದು ತಿಂಗಳ ಮುಂಚೆ ಇಲ್ಲಿ ನಡೆದಂತಹ ಪ್ರತಿಭಾ ಕಾರ್ಯಕ್ರಮದಲ್ಲಿ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮ ನಡೆಸಿ ಕೊಟ್ಟಿದ್ದಾರೆ ನಮ್ಮ ಇಲ್ಲಿರುವಂತಹ ಪ್ರಿನ್ಸಿಪಾಲ್ರು, ಅದೇ ರೀತಿ ಎಲ್ಲ ನಮ್ಮ ಪ್ರೌಢ, ಅದೇ ರೀತಿ ನಮ್ಮ ಕಾಲೇಜಿನ ವಿಭಾಗದ ಎಲ್ಲ ನಮ್ಮ ಪ್ರಾಥಮಿಕ ಎಲ್ಲ ಶಿಕ್ಷಕರು ಸೇರಿ ಬಹಳ ಸಂತೋಷವಾಗ್ತಾ ಉಂಟು. ನಾನು ಸಹ ಇಲ್ಲಿ ಕಲಿತಂತ ವಿದ್ಯಾರ್ಥಿಯಾಗಿದ್ದೆ. ನಾನು 2000ನೇ ಇಸವಿಯಲ್ಲಿ ಹೈಸ್ಕೂಲ್ನಲ್ಲಿ ಕಲಿತಿದ್ದೆ. ನಾನು ಇಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುವ ಸಂದರ್ಭದಲ್ಲಿ ನಮ್ಮ ಆವತ್ತಿನ ಕಾಲದಲ್ಲಿ ಬಹಳ ಕಷ್ಟವಾಗಿತ್ತು. ಆದರೂ ನಮ್ಮ ಒಂದು ಜ್ಯೋತಿ ಟೀಚರ್ ಇದ್ದರು. ಅವರು ಹೇಳ್ತಂದ ಮಾತು ಅದು ಸತ್ಯ. ಅವರು ಹೇಳ್ತಾ ಇದ್ರು, ನಿಮ್ಮಂಥವರು ಬಂದ್ರೆ ಮಾತ್ರವಾಗಿರುತ್ತದೆ. ಈಗ ಹನೀಫ್ರವರು, ಅದೇ ಜಲೀಸಾರ್ ಅವರು ಮಾತನಾಡಿದ್ದಾರೆ. ನಾನು ನಮ್ಮ ವಿಷಯದಲ್ಲಿ ನಿಮ್ಮನ್ನು ಹೇಳುವುದಲ್ಲ, ನಿಮ್ಮಂಥವರು ನಮ್ಮ ಶಾಲೆಗೆ ಬಂದರೆ ಶಾಲಾ ಉತ್ತಮವಾದಂತಹ ರೀತಿಯಲ್ಲಿ ನಡೆಯಬಹುದು, ಅದು ಸತ್ಯ. ನಾನು ಹೇಳ್ತಾ ಇರೋದು, ನಮ್ಮ ಇಲ್ಲಿ 8 ವರ್ಷ ಮುಂಚೆ ನಾವು ಹೋದರೆ ನಮ್ಮ ಈ ಶಾಲೆಯಲ್ಲಿ ಮಕ್ಕಳು ಕಮ್ಮಿ ಆದಂತಹ ಸಂದರ್ಭದಲ್ಲಿ ನಮ್ಮ ಇಲ್ಲಿರುವಂಥ ಎಲ್ಲ ನಾಯಕರು, ನಮ್ಮ ವಿರೋಧ ಪಕ್ಷದ ಕರ್ನಾಟಕ ಸರ್ಕಾರದ ನಾಯಕರಾದಂತಹ UT ಖಾದರ್ ಸರ್ ಅವರ ಹತ್ತಿರ ಹೋಗಿ ನಮಗೆ ಇಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂ ತೆರೆಯಬೇಕು, ಅವರು ನಮಗೆ ಇಂಗ್ಲಿಷ್ ಮೀಡಿಯಂ ತೆರೆಯುವುದು ಮಾತ್ರವಲ್ಲ, ಈ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಂಬಂತಹ ಒಂದು ಶಾಲೆಯನ್ನೇ ನಮಗೆ ಕೊಟ್ಟಿದ್ದಾರೆ. ಬಹಳ ಸಂತೋಷವಾಗ್ತಾ ಉಂಟು. ಅವರು ನಮಗೆ ಕೊಟ್ಟಂತ ಎಷ್ಟೋ ಕೋಟಿ ನಮ್ಮ ಇಲ್ಲಿ ಶಾಲೆಗೆ ಕೊಟ್ಟಿದ್ದಾರೆ. ಅವರಿಗೆ ನಾನು ಪ್ರಪ್ರಥಮವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ನಾನು ಹೆಚ್ಚೇನು ಮಾತನಾಡೋದಿಲ್ಲ. ಇವತ್ತು ಕರಿಕಾ ಹಬ್ಬವಾಗಿರೋದರಿಂದ ಇವತ್ತು ಎಷ್ಟೋ ಶಾಲಾ ವಿದ್ಯಾರ್ಥಿಗಳು ನಮ್ಮ ಊರಿಗೆ ಬಂದಿದ್ದಾರೆ. ಬಹಳ ಸಂತೋಷ. ಇದು ಈಗ ಅವರು CRP ಅವರು ಮೊದಲ ಹೇಳಿದಾಗೆ ನಾವು ಎಷ್ಟು ಶಾಲೆಗಳನ್ನೆಲ್ಲ ಸೇರಿಸಿ ಒಂದು ಕಮಿಟಿ ಮೀಟಿಂಗ್ ಅವರು ಮಾಡುವುದು. ಆದರೆ ನಮ್ಮ ಈ ಶಾಲೆಯನ್ನು ಅವರು ಈ ಹಬ್ಬಕ್ಕಾಗಿ ಅವರು ತೀರ್ಮಾನಿಸಿದ್ದು ಬಹಳ ಸಂತೋಷ. ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಅದೇ ರೀತಿ ನನಗೆ ಮಾತನಾಡಲಿಕ್ಕೆ ಅವಕಾಶಕ್ಕೆ ಹೊಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಕಲಿಕಾ ಹಬ್ಬದ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಆಗಮಿಸಿ, ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮಗೆ ನಮ್ಮ ಮಕ್ಕಳಿಗೆ ಹಿತವಚನ ನೀಡಿದಂತಹ ಜಲೀಲ್ ಸರ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ತುಂಬುದ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮೊಂದಿಗಿರುವ ನಮ್ಮ STMC ಅಧ್ಯಕ್ಷರಾದ ಶ್ರೀಯುತ ಹನೀಫ್ ಚಂದ್ರ ಹಿತ್ಲು ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಕ್ರಿಯಾಶೀಲ ಪಂಚಾಯತ್ ಸದಸ್ಯರಾದ ಶ್ರೀಯುತ ಅಬ್ದುಲ್ ರಹಮಾನ್ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಪ್ರೌಢ ಶಾಲಾ ವಿಭಾಗದ ಅಧ್ಯಕ್ಷರಾದ ಶ್ರೀಯುತ ಮುರಳೀಧರ್ ಶೆಟ್ಟಿ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬೆನ್ನೆಲುಬಾಗಿ ನಿಂತು ನಮಗೆ ಸಹಕರಿಸಿದ ನಮ್ಮ ಹೂವಕೊಕಲ್ಲು ಕ್ಲಸ್ಟರ್ನ CRP ಆಗಿರುವಂತಹ ಮಲ್ಲಿಕಾರ್ಜುನ ಸರ್ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮೊಂದಿಗಿರುವ ನಮ್ಮ ಎಲ್ಲ STMC ಸದಸ್ಯರು, KPSನ
ಎಲ್ಲ STM ಸದಸ್ಯರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ KPS ಮುಖ್ಯಸ್ಥರಾದ ಶ್ರೀಯುತ ಸುರೇಶ್ ಸರ್ ಇವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಾದ ಶ್ರೀಯುತ ಸಂತೋಷ್ ಸರ್ ಇವರಿಗೆ ಕೂಡ ಧನ್ಯವಾದಗಳು. ಪ್ರಾಥಮಿಕ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಪ್ರಮೀಳಾ ಇವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಉಪನ್ಯಾಸಕರು, ನಮ್ಮ KPSನ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ನಮ್ಮ ಎದುರು ಆಸೀನರಾಗಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಶಾಲೆಯ ಮಕ್ಕಳು, ಬೇರೆ ಬೇರೆ ಶಾಲೆಯಿಂದ ಸುಮಾರು 120 ಮಕ್ಕಳು ಆಗಮಿಸಿದ್ದಾರೆ. ಅವರನ್ನು ಕರೆದುಕೊಂಡು ಬಂದು ನಮ್ಮೊಂದಿಗೆ ಇಲ್ಲಿ ಕೂತ್ಕೊಳ್ಳಿಸಿ ನಮಗೆ ಸಹಕಾರ ನೀಡಿದ ಎಲ್ಲ, ಮಾರ್ಗದರ್ಶನ ನೀಡಿದ ಎಲ್ಲ ಶಿಕ್ಷಕರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣ ನಮ್ಮ ಮಕ್ಕಳು, ಈ ಬೇರೆ ಬೇರೆ ಶಾಲೆಯಿಂದ ಬರುವ ಮಕ್ಕಳು, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ RPಗಳಾಗಿ, ರಿಸೋರ್ಸ್ ಪರ್ಸನ್ಗಳಾಗಿ ಬಂದಿದ್ದಾರೆ ಟೀಚರ್ಸ್, ಅವರಿಗೆ ಕೂಡ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಶಿಕ್ಷಕ ಬಂಧುಗಳಿಗೆ, ನಮ್ಮ ಗೌರವ ಶಿಕ್ಷಕರಿಗೆ, ಎಲ್ಲ ಶಿಕ್ಷಕ ಬಂಧುಗಳಿಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಾದ ಶ್ರೀಯುತ ಆಸಿಫ್ ಹೊಸಕುರಲ್ ನಮ್ಮೊಂದಿಗೆ ಯಾವಾಗಲೂ ಸದಾ ಇರುವವರು. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆದ ಕೂಡಲೇ ಇವತ್ತು ಬೆಳಿಗ್ಗೆಯನ್ನು ಫೋನ್ ಮಾಡಿ ಕೇಳಿದರು, ಜಸ್ಟ್ ಯಾವಾಗ ಸರ್ ಅಂತ. ಮೊನ್ನೆ ಹೇಳಿದ್ದೇನೆ, ಒಂದು 4 ದಿವಸ ಮೊದಲೇನೋ ಹೇಳಿದ್ದೇನೆ, ಈಗ ಒಂದು ಕಾರ್ಯಕ್ರಮ ಉಂಟು ಬನ್ನಿ ಅಂತ. ಇವತ್ತು ಬೆಳಿಗ್ಗೆ ಯಾವಾಗ ಸರ್, ಎಷ್ಟು ಗಂಟೆಗೆ ಸರ್ ಅಂತ ಕೇಳ್ತಾ ಇದ್ದಾರೆ. ಇವರು ಕೂಡಲೇ ಬಂದಿದ್ದಾರೆ, 8:15 ಇಲ್ಲಿದ್ದಾರೆ. ನಾನು ಬರುವಾಗಲೇ ಇಲ್ಲಿ ಬಂದಿದ್ದಾರೆ ಅವರು, ಅಷ್ಟು ಫಾಸ್ಟಲ್ಲಿ ಬಂದಿದ್ದಾರೆ. ಅಂದರೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತಿರುವ ಮಾಧ್ಯಮ ಮಿತ್ರರಾದ ಆಸಿಫ್ ಇವರಿಗೆ ಕೂಡ ಧನ್ಯವಾದಗಳು. ಹಾಗೂ ಎಲ್ಲ STM ಸದಸ್ಯರಿಗೆ, ಎಲ್ಲ ಪೋಷಕ ಮಿತ್ರರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.